ದೇಶದ ಸಂಪತ್ತನ್ನು ಲೂಟಿ ಹೊಡೆಯುತ್ತಿರುವ ಕಾರ್ಪೊರೇಟ್ ಕಂಪನಿಗಳ ವಿರುದ್ಧ ಮತ್ತು ಕೇಂದ್ರ ಸರ್ಕಾರದ ರೈತ ಕಾರ್ಮಿಕ ವಿರೋಧಿ ನೀತಿಗಳ ವಿರುದ್ಧ ರೈತ ಕಾರ್ಮಿಕ ಕೃಷಿ ಕೂಲಿಕಾರರಿಂದ ದೇಶದಾದ್ಯಂತ ಪ್ರತಿಭಟನೆ ನಡೆಯುತ್ತಿದ್ದು ಮಂಗಳೂರಿನಲ್ಲೂ ಪ್ರತಿಭಟನೆ ನಡೆಸಿದರು. ಮಂಗಳೂರಿನ ಕ್ಲಾಕ್ ಟವರ್ ಎದುರುಗಡೆ ಸಿಐಟಿಯು ಮತ್ತು ಎಐಕೆಎಸ್ ದಕ್ಷಿಣ ಕನ್ನಡ ಜಿಲ್ಲಾ ಸಮಿತಿಯ ವತಿಯಿಂದ ಪ್ರತಿಭಟನೆ ನಡೆಸಿದರು. ಪ್ರತಿಭಟನೆಯಲ್ಲಿ ಸಿಐಟಿಯು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸುನಿಲ್ ಕುಮಾರ್ ಬಚಾಲ್ ಮತ್ತು ವಸಂತ ಆಚಾರ್ಯವರು ಮಾತನಾಡಿ ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಬೀದಿ ಪಾಲಾಗಲಿದ್ದಾರೆ. ಏನು ಹೇಳ್ತದೆ ನಮ್ಮ ರೈತರು ಕೇಳಿದ್ದೇನು? ರೈತರು ಬೆಳೆಯುವಂತ ಬೆಳೆಗೆ ಸರಿಯಾದಂತ ಕನಿಷ್ಠ ದರವನ್ನು ಫಿಕ್ಸ್ ಮಾಡಿ, ಮಿನಿಮಮ್ ಪ್ರೈಸ್ ಫಿಕ್ಸ್ ಮಾಡಿ ಅಂತ ಕೇಳಿದ್ರೆ ಅದಕ್ಕೆ ತಯಾರಿಲ್ಲ. ಮಾತ್ರ ಅಲ್ಲದೆ ಇವತ್ತು ಅಗತ್ಯ ವಸ್ತುಗಳೇನಿದೆ ಆ ಅಗತ್ಯ ವಸ್ತುಗಳ ಬಗ್ಗೆ ನಿಯಂತ್ರಣ ಬೇಕಾಗ್ತದೆ. ಇವತ್ತು ಆ ನಿಯಂತ್ರಣವನ್ನು ತೆಗೆದುಹಾಕಿದ್ದಾರೆ. ನಮ್ಮ ದೇಶದ ಕಾರ್ಪೊರೇಟ್ ರಂಗದವರು, ಪೌರಾಸ್ಯ ಸಂಸ್ಥೆದವರು ನಮ್ಮ ದೇಶದ ಕೃಷಿ ಭೂಮಿಯನ್ನು ಪಡೆಯಬಹುದು, ಬೇಕಾದಾಗೆ ಪಡೆಯಬೇಕು ಎಂದು ತೀರ್ಮಾನ ಮಾಡಿದ್ದಾರೆ. ಮಾತ್ರ ಅಲ್ಲದೆ ರಾಜ್ಯ ಸರ್ಕಾರಗಳ ನಿರ್ದೇಶನ ಮಾಡಿದ್ದಾರೆ. ಏನು ಎಪಿಎಂಸಿ ಕಾಯ್ದೆ ಏನಿದೆ, ಈ ಎಪಿಎಂಸಿ ಕಾಯ್ದೆಗೆ ತಿದ್ದುಪಡಿ ಮಾಡಿ ಎಪಿಎಂಸಿ ಕಾಯ್ದೆಯಲ್ಲಿರುವಂತಹ ರೈತರ ಪರವಾದಂತ ಏನು ವಿಧಿಗಳೇನಿದೆ ಅದು ರದ್ದು ಮಾಡಿದ್ದ ಕೇಂದ್ರ ಸರ್ಕಾರ ನಿರ್ದೇಶನ ಮಾಡ್ತದೆ. ಈ ರೀತಿ ರದ್ದು ಮಾಡಿದಾದ್ರೆ ಏನಾಗ್ತದೆ, ರೈತರು ಬೆಳೆದಂತ ಬೆಳೆಗೆ ಇವತ್ತು ದೊಡ್ಡ ಬಂಡವಾಳಗಾರರು ಸರ್ವಾಧಿಕಾರ ಮಾಡಲಿಕ್ಕೆ ಅವಕಾಶ ಕೊಡುವಂತಹ ರೀತಿಯಾಗಿದೆ.